ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಜೈ ತುಳುನಾಡು ರಿಜಿಸ್ಟರ್ಡ್ ಯುವಜನ ವ್ಯಾಯಾಮ ಶಾಲೆ ಬಂಡಾರಿಬೆಟ್ಟು ಇವರ ಸಂಯುಕ್ತ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕಿನ ಯುವಜನ ವ್ಯಾಯಾಮ ಶಾಲೆ ಬಂಡಾರಿಬೆಟ್ಟು ಸಭಾಭವನದಲ್ಲಿ ನಿನ್ನೆ ಬಲೆ ತುಳು ಲಿಪಿ ಕಲ್ಪುಗ ಉಚಿತ ತುಳು ಲಿಪಿ ಕಲಿಕಾ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ಪುರಸಭೆಯ ಸದಸ್ಯರಾದ ಹರಿಪ್ರಸಾದ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವಜನ ವ್ಯಾಯಾಮ ಶಾಲೆ ಬಂಡಾರಿಬೆಟ್ಟು ಕಾರ್ಯದರ್ಶಿ ಜಗದೀಶ್ ಬಿ, ತುಳು ಲಿಪಿ ಶಿಕ್ಷಕರಾದ ಪೂರ್ಣಿಮಾ ಬಂಟ್ವಾಳ ಮತ್ತು ಭವಿತಾ ಗೌಡ ಉಪಸ್ಥಿತರಿದ್ದರು.